ನಮಸ್ಕಾರ ವೀಕ್ಷಕರೇ. ಕಣಚೂರು ಆಸ್ಪತ್ರೆ ಮತ್ತು ರಿಸರ್ಚ್ ಸೆಂಟರ್ ಅರ್ಪಿಸುವಂತಹ ಆರೋಗ್ಯವಾಣಿ ವಿಶೇಷ ವೈದ್ಯಕೀಯ ಸಂವಾದ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪೃಥ್ವಿ. ಎಸ್ ವೀಕ್ಷಕರೇ, ಇವತ್ತು ನಾವು ಪ್ಲಾಸ್ಟಿಕ್ ಸರ್ಜರಿಯ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡೆಯೋದಕ್ಕಿದ್ದೇವೆ. ಅದರಲ್ಲೂ ಪರ್ಟಿಕ್ಯುಲರ್ ಆಗಿ ಎಸ್ಥೆಟಿಕ್ ಸರ್ಜರಿಯ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡೆಯೋದಕ್ಕಿದ್ದೇವೆ. ಈ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಜೊತೆಗೆ ಡಾಕ್ಟರ್ ಕುಮಾರ್ ಕೃಷ್ಣ ಬಡಕಿಲರ್ ಅವರಿದ್ದಾರೆ. ಇವರು ಪ್ರಸ್ತುತ ಅಸಿಸ್ಟೆಂಟ್ ಪ್ರೊಫೆಸರ್ ಪ್ಲಾಸ್ಟಿಕ್ ಸರ್ಜರಿ ಡಿಪಾರ್ಟ್ಮೆಂಟ್ ಕಣಚೂರು ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದಗಳು. ಎಸ್ ಡಾಕ್ಟರ್, ಮೊದಲಿಗೆ ಪ್ಲಾಸ್ಟಿಕ್ ಸರ್ಜರಿ ಅಂದರೆ ಏನು, ನಮ್ಮ ಜನರಿಗೆ ಸಾಮಾನ್ಯವಾಗಿ ಅಂದರೆ ಕಾಮನ್ ಆಗಿ ಅರ್ಥವಾಗುವಂತೆ ಹೇಳ್ತೀರಾ ಅಂತ? ಪ್ಲಾಸ್ಟಿಕ್ ಸರ್ಜರಿ ಅನ್ನೋದು ಬಹಳಷ್ಟು ತಪ್ಪು ಕಲ್ಪನೆಗಳಿವೆ ಜನರಿಗೆ. ಪ್ಲಾಸ್ಟಿಕ್ ಸರ್ಜರಿ ಅಂತ ಯಾಕೆ ಅಂತ ಹೇಳ್ತಾರೆ ಅಂದರೆ, ಆಕಾರವನ್ನು ಬದಲಿಸುವಂಥ ಒಂದು ಸರ್ಜರಿ, ಇದಕ್ಕೆ ಪ್ಲಾಸ್ಟಿಕ್ ಸರ್ಜರಿ ಅಂತ ಹೇಳ್ತಾರೆ. ಇದು ಫಸ್ಟಿಗೆ ಈ ಪ್ಲಾಸ್ಟಿಕ್ ಸರ್ಜರಿ ಅನ್ನೋ ಹೆಸರು ಬಂದದ್ದು ಗ್ರೀಕ್ ಲ್ಯಾಂಗ್ವೇಜಿಂದ. ಗ್ರೀಕ್ ಲ್ಯಾಂಗ್ವೇಜಲ್ಲಿ ಪ್ಲಾಸ್ಟಿಕೋಸ್ ಇದು ಅಂದರೆ ಆಕಾರವನ್ನು ಬದಲಿಸುವಂಥದ್ದು ಅಂತ. ಈ ಶಬ್ದವನ್ನು ಬಳಕೆ ಮಾಡಿಕೊಂಡು ಪ್ಲಾಸ್ಟಿಕ್ ಸರ್ಜರಿ ಪದ ಬಂತು. ಈ ಪ್ಲಾಸ್ಟಿಕ್ ಸರ್ಜರಿಯಲ್ಲಿ ಏನು ಮಾಡ್ತೇವೆ ಅಂದರೆ, ಬೇಸಿಕಲಿ ಶರೀರದ ಯಾವುದೇ ಕಣ್ಣಿಗೆ ಕಾಣುವಂಥ ಪಾರ್ಟ್ ಇದೆ, ಅದರ ಆಕಾರವನ್ನು ಬದಲಿಸುವಂಥದ್ದು, ಮತ್ತು ಇದು ನಾರ್ಮಲ್ ಆಗಿ ಕಾಣುವಂತೆ ಮಾಡುವ ಅಥವಾ ನಾರ್ಮಲ್ ಆಗಿ ಇನ್ನೂ ಚಂದವಾಗಿ ಕಾಣುವಂತೆ ಮಾಡೋದಕ್ಕೆ ಈ ಪ್ಲಾಸ್ಟಿಕ್ ಸರ್ಜರಿ ಅಂತ ಹೇಳ್ತಾರೆ. ಓಕೆ ಡಾಕ್ಟರ್, ಈಗ ಪ್ಲಾಸ್ಟಿಕ್ ಸರ್ಜರಿ ಅಂತ ಹೇಳುವಾಗಲೇ ಆದರೆ ಪ್ಲಾಸ್ಟಿಕ್ ಏನಾದರೂ ಯೂಸ್ ಮಾಡ್ತಾರಾ ಅಂತಂದರೆ ಅದರಲ್ಲೇ ಇರೋದಕ್ಕೆ ಅದೊಂದು ಡೌಟ್. ಇದೊಂದು ಅಂದರೆ ಭಾಳ ಒಂದು ಮಿಸ್ಕನ್ಸೆಪ್ಷನ್ ಇದೆ. ಅಂದರೆ ಜನರಿಗೆ ನಾಲೆಜ್ ಇದರ ಬಗ್ಗೆ ಅಷ್ಟಿಲ್ಲ. ಪ್ಲಾಸ್ಟಿಕ್ ಸರ್ಜರಿ ಅಂತ ಹೆಸರು ಹೇಳೋದಕ್ಕೆ ಪ್ಲಾಸ್ಟಿಕ್ಕನ್ನು ನಾವು ಉಪಯೋಗ ಮಾಡೋದಿಲ್ಲ ಇದರಲ್ಲಿ. ಪ್ಲಾಸ್ಟಿಕ್ ಸರ್ಜರಿ ಅಂತ ಇವಾಗ ನಾನು ಹೇಳಿದ್ದಕ್ಕೆ ಯಾಕೆ ಅಂತ ಹೇಳ್ತಾರೆ ಅಂದರೆ, ಪ್ಲಾಸ್ಟಿಕ್ ಅಂದರೆ ಅದನ್ನು ಆಕಾರವನ್ನು ಬದಲಿಸಿ, ನಮಗೆ ಯಾವ ಥರ ಬೇಕು ಆ ಥರ ಆಕಾರವನ್ನು ಬದಲಿಸಲು ಸಾಧ್ಯವಿದೆ. ನಾವು ಪ್ಲಾಸ್ಟಿಕ್ ನೋಡ್ತೇವೆ ಅಂದರೆ ಪ್ಲಾಸ್ಟಿಕ್ ಬೇಕಾದಾಗ ಆಕಾರವನ್ನು ಬದಲಿಸ್ಬೋದು. ಸೊ ಇದು ಗ್ರೀಕಿಂದ ಬಂದಂಥ ಶಬ್ದ. ಸೊ ಅದಕ್ಕೆ ಇದರಲ್ಲಿ ಯಾವುದೇ ಪ್ಲಾಸ್ಟಿಕ್ಕನ್ನು ನಾವು ಯೂಸ್ ಮಾಡೋದಿಲ್ಲ. ಇದು ಆಕಾರವನ್ನು ಬೇಕಾದಾಗೆ ಬದಲಿಸುವ ಶಸ್ತ್ರಚಿಕಿತ್ಸೆ ಆದ್ದರಿಂದ ಇದಕ್ಕೆ ಪ್ಲಾಸ್ಟಿಕ್ ಸರ್ಜರಿ ಅಂತ ಹೇಳ್ತಾರೆ. ಎಸ್ ಡಾಕ್ಟರ್, ಈಗ ನಾವು ಟಿವಿ, ಸೋಷಿಯಲ್ ಮೀಡಿಯಾ ಎಲ್ಲದರಲ್ಲಿ ನಾವು ನೋಡುವ ಹಾಗೆ ಈ ಪ್ಲಾಸ್ಟಿಕ್ ಸರ್ಜರಿ ಅನ್ನುವಂತಹದ್ದು ಖಾಲಿ ಶ್ರೀಮಂತರಿಗೆ ಸೀಮಿತವೇ ಅಥವಾ ಎಲ್ಲರೂ ಕೂಡ ಮಾಡ್ಬೋದಾ? ಅಂದರೆ ಆ್ಯಕ್ಟರ್ಸ್ನವರೆಲ್ಲ ಕೆಲವರು ಜಾಸ್ತಿ ಮಾಡ್ತಾರೆ ಪ್ಲಾಸ್ಟಿಕ್ ಸರ್ಜರಿ. ಸೊ ಇದು ಅವರಿಗೆ ಮಾತ್ರ ಅಥವಾ ಎಲ್ಲರೂ ಕೂಡ ಮಾಡ್ಬೋದಾ ಅಂತ? ಪ್ಲಾಸ್ಟಿಕ್ ಸರ್ಜರಿ ಪ್ರತಿಯೊಬ್ಬನಿಗೂ ಮಾಡಿಸ್ಕೊಳ್ಬೋದು. ನಾವು ಈಗ ಸೋಷಿಯಲ್ ಮೀಡಿಯಾ ಇದರ ಇನ್ಫ್ಲೂಯೆನ್ಸ್ ಎಲ್ಲ ಜಾಸ್ತಿ ಇದೆ. ಈಗ ಟಿ ವಿ, ಸೋಷಿಯಲ್ ಮೀಡಿಯಾ ಎಲ್ಲರೂ ಯೂಸ್ ಮಾಡ್ತಾರೆ. ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ ಇದೆಲ್ಲ ನ್ಯೂಸ್ನಲ್ಲಿ ಬರ್ತಾ ಇರ್ತದೆ. ಈಗ ಪ್ಲಾಸ್ಟಿಕ್ ಸರ್ಜರಿ ಫಿಲ್ಮ್ ಸ್ಟಾರ್ಸ್ ಯೂಸ್ ಮಾಡಿದರು, ತುಟಿಯ ಆಕಾರವನ್ನು ಚೇಂಜ್ ಮಾಡಿದ್ದಾರೆ, ಇಲ್ಲಾಂದರೆ ಮೂಗಿನ ಆಕಾರವನ್ನು ಚೇಂಜ್ ಮಾಡಿದ್ದಾರೆ. ಈ ಥರ ಪ್ಲಾಸ್ಟಿಕ್ ಸರ್ಜರಿ ತುಂಬ ಜನ ಮಾಡಿಸ್ತಾರೆ, ಫಿಲ್ಮ್ ಸ್ಟಾರ್ಸನ್ನು ನೋಡ್ತಾ ಇರ್ತೀವಿ. ಜನರಿಗೆ ಇದನ್ನೆಲ್ಲ ನೋಡಿಬಿಟ್ಟು ಏನಂತ ಅನಿಸ್ತದೆ ಅಂದರೆ, ಪ್ಲಾಸ್ಟಿಕ್ ಸರ್ಜರಿ ಅಂದರೆ ಈ ಫಿಲ್ಮ್ ಸ್ಟಾರ್ ಮಾತ್ರ ಮಾಡೋದಾ, ಅಥವಾ ತುಂಬ ದುಡ್ಡಿರೋರು ಮಾತ್ರ ಮಾಡೋದಾ, ಅಥವಾ ಅಂದರೆ ಶ್ರೀಮಂತರು ಮಾತ್ರ, ಅಥವಾ ಪೇಟೆಯಲ್ಲಿರೋರು ಮಾತ್ರ ಮಾಡಿಸೋದಾ ಅಂತ ಇದೆ. ಈ ಥರ ಖಂಡಿತವಾಗಿಯೂ ಇಲ್ಲ. ಪ್ಲಾಸ್ಟಿಕ್ ಸರ್ಜರಿ ಅಂದರೆ ಯಾರಿಗೂ ಬೇಕಾದರೂ ಮಾಡಿಸ್ಬೋದು. ಅಂದರೆ ಮಗುವಿಗೆ ಬೇಕಾದರೆ ಪ್ಲಾಸ್ಟಿಕ್ ಸರ್ಜರಿ ಇರುತ್ತೆ. ಈಗ ಮಗು ಅಂದರೆ ಸೀಳು ತುಟಿ ಇರುವ ಮಗು ಇದೆ, ಇದಕ್ಕೆ ಪ್ಲಾಸ್ಟಿಕ್ ಸರ್ಜರಿ ಮಾಡಬಹುದು. ಅಥವಾ ಪುರುಷರಿಗೆ ಪ್ಲಾಸ್ಟಿಕ್ ಸರ್ಜರಿ ಇದೆ. ಅಥವಾ ಇನ್ನು ಪ್ಲಾಸ್ಟಿಕ್ ಸರ್ಜರಿಯಲ್ಲಿ ಬೇರೆ ಬೇರೆ ಇರುತ್ತೆ. ಅಂದರೆ ಕ್ಯಾನ್ಸರ್ ಇದ್ದರೆ ಅವರಿಗೆ ಅದನ್ನು ಪುನಃ ಕ್ಯಾನ್ಸರ್ ತೆಗೆದ ನಂತರ ಇರುವ ಜಾಗವನ್ನು ಪುನಃ ಮಾಡಲು ಅಂದರೆ ತಯಾರಿಸಲು ಪ್ಲಾಸ್ಟಿಕ್ ಸರ್ಜರಿಯನ್ನು ಯೂಸ್ ಮಾಡ್ಬೋದು. ಇದರಲ್ಲಿ ಯಾರಿಗೂ, ಶ್ರೀಮಂತರಿಗೆ ಅಂತಲ್ಲ, ಯಾರಿಗೂ ಬೇಕಾದರೂ ಇದರ ಲಾಭವನ್ನು ಪಡೆದುಕೊಳ್ಳಬಹುದು. ಎಸ್ ಡಾಕ್ಟರ್, ಈಗ ಈ ಪ್ಲಾಸ್ಟಿಕ್ ಸರ್ಜರಿ ಅಂದರೆ ಖಾಲಿ ಬರೀ ಚರ್ಮಕ್ಕೆ ಮಾತ್ರ ಸಂಬಂಧಪಟ್ಟಂತಹ ಸರ್ಜರಿ ಅಥವಾ ಬೇರೆ ಸರ್ಜರಿ ಕೂಡ ಇದರಲ್ಲಿ ನಡೀತದ ಅಂತ ಹೇಳಿ? ಪ್ಲಾಸ್ಟಿಕ್ ಸರ್ಜರಿ ಅಂದರೆ ಬಹಳ ದೊಡ್ಡ ಒಂದು ಸಬ್ಜೆಕ್ಟ್ ಆಗ್ತದೆ. ತಲೆಯಿಂದ ಹಿಡಿದು ಕಾಲಿನ ತುದಿಯ ತನಕ ಎಲ್ಲ ಪಾರ್ಟಲ್ಲಿಯೂ ಪ್ಲಾಸ್ಟಿಕ್ ಸರ್ಜರಿಯ ಒಂದು ಉಪಯೋಗ ಇದೆ. ಪ್ಲಾಸ್ಟಿಕ್ ಸರ್ಜರಿ ನೀವು ತಲೆ ಅಂದರೆ ಚರ್ಮದ ಜನರು ಏನು ಅಂತ ಅನ್ಕೊಳ್ತಾರೆ ಅಂದರೆ, ಪ್ಲಾಸ್ಟಿಕ್ ಸರ್ಜರಿ ಅಂದರೆ ಮುಖದ ಆಕಾರವನ್ನು ಮಾತ್ರ ಬದಲಿಸುವಂಥ ಸರ್ಜರಿ ಅಂತ ಒಂದು ತಲೆಯಲ್ಲಿ ಇರ್ತದೆ ನನಗೆ. ಅಂದರೆ ಮೂಗು ಚೇಂಜ್ ಮಾಡೋದು, ಕಿವಿ ಅಥವಾ ತಲೆಗೂ ಇದು ಈ ಥರದ್ದು ಇರುತ್ತೆ. ಚರ್ಮಕ್ಕೆ ಸಂಬಂಧಪಟ್ಟದ್ದು ಅಂತ ಇರ್ತದೆ. ಆ ಥರ ಖಂಡಿತವಾಗಿಯೂ ಅಲ್ಲ. ಪ್ಲಾಸ್ಟಿಕ್ ಸರ್ಜರಿ ಅಂದರೆ ಬಹಳಷ್ಟು ಇದೆ. ಅಂದರೆ ಈಗ ತುಂಡಾದ ರಕ್ತನಾಳಗಳ ಜೋಡಣೆ ಮಾಡದಿರ್ಬೋದು, ಅಥವಾ ಕೈಯ ಬೆರಳು ತುಂಡಾದರೆ ಜೋಡಣೆ ಮಾಡೋದಿರ್ಬೋದು, ಅಥವಾ ಇನ್ನು ಮುಖಗಳ ಎಲುಬುಗಳು ಆಕ್ಸಿಡೆಂಟ್ ತುಂಡಾಗಿರ್ತದೆ, ಇವುಗಳ ಪುನಃ ಅಂದರೆ ಜೋಡಣೆ ಮಾಡೋದಿರ್ಬೋದು. ಅಥವಾ ಮತ್ತು ಕಿವಿಯ ಸರ್ಜರಿ ಇರ್ಬೋದು, ಅಥವಾ ಹೊಟ್ಟೆಯ ಸರ್ಜರಿ ಇರ್ಬೋದು. ಅಂದರೆ ಹೊಟ್ಟೆ ಅಂದರೆ ಹೊರಗೆ ಕಾಣುವಂಥದ್ದು, ಅಂದರೆ ಈಗ ಹರ್ನಿಯಾ ಇರ್ಬೋದು ಹೊಟ್ಟೆಯಲ್ಲಿ,
ಅಥವಾ ವೆಯ್ಟ್ ಲಾಸ್ ಅಂದರೆ ತೂಕ ಕಡಿಮೆ ಆದ ಮೇಲೆ ಚರ್ಮ ಎಲ್ಲ ಲೂಸ್ ಆಗಿರ್ತದೆ, ಅದರ ಸರ್ಜರಿ ಇರ್ಬೋದು. ಈಗ ಕಾಲಿನಲ್ಲೂ ಕೂಡ ಸರ್ಜರಿ ಮಾಡ್ಬೋದು. ಅಂದರೆ ಎಲುಬೆಲ್ಲ ತುಂಡಾಗ್ತದೆ ಆಕ್ಸಿಡೆಂಟ್ ಆದರೆ. ಆಕ್ಸಿಡೆಂಟ್ ಆಗುವಾಗ ಏನಾಗ್ತದೆ, ಚರ್ಮ ಕಿತ್ತೋಗ್ತದೆ ಕೆಲವೊಂದ್ಸಲ. ಅದು ಆಕ್ಸಿಡೆಂಟ್ ಫೋರ್ಸಲ್ಲಿ ಚರ್ಮ ಕಿತ್ತೋಗ್ತದೆ. ಈ ಚರ್ಮವನ್ನು ಪುನಃ ಅಂದರೆ ಸರಿಪಡಿಸಲು ಇದರಲ್ಲಿ ಕೂಡ ಪ್ಲಾಸ್ಟಿಕ್ ಸರ್ಜರಿಯ ಉಪಯೋಗ. ಎಸ್ ಡಾಕ್ಟರ್, ಈಗ ಪರ್ಟಿಕ್ಯುಲರ್ ಆಗಿ ಎಸ್ಥೆಟಿಕ್ ಸರ್ಜರಿ ಅಂದರೆ ಏನು ಅಂತ ಹೇಳಿ. ಎಸ್ಥೆಟಿಕ್ ಸರ್ಜರಿ ಅಂದರೆ ನಾವು ಹೇಗೆ ಕಾಣುತ್ತೇವೋ ಇನ್ನೂ ಕೂಡ ಚಂದ ಕಾಣಿಸಲು ಅಥವಾ ಚಂದ ಕಾಸ್ಮೆಟಿಕ್ ಸರ್ಜರಿ ಕೂಡ ಅಂತ ಹೇಳ್ತೇವೆ. ನಮ್ಮ ಈಗ ಇರುವ ಕಾಣಿಸುವುದಕ್ಕಿಂತ ಇನ್ನೂ ಸ್ವಲ್ಪ ಚಂದ ಕಾಣಿಸಲು ಮಾಡುವಂಥ ಸರ್ಜರಿಗೆ ಎಸ್ಥೆಟಿಕ್ ಸರ್ಜರಿ ಅಂತ ಹೇಳ್ತಾರೆ. ಈಗ ಜನರಲ್ಲಿ ಏನು ಒಂದು ಅಭಿಪ್ರಾಯ ಇದೆ ಅಂದರೆ ಪ್ಲಾಸ್ಟಿಕ್ ಸರ್ಜರಿ ಅಂದರೆ ಬರೀ ಎಸ್ಥೆಟಿಕ್ ಸರ್ಜರಿ ಮಾತ್ರ ಅಂತ ತಿಳ್ಕೊಳ್ತಾರೆ. ಯಾಕಂದರೆ ಸೋಷಿಯಲ್ ಮೀಡಿಯಾ ಅದರ ಇನ್ಫ್ಲುಯೆನ್ಸ್ ಎಲ್ಲ ಇರುವ ಕಾರಣ ಫಿಲ್ಮ್ ಸ್ಟಾರ್ಸ್ ಮತ್ತು ಸೆಲೆಬ್ರಿಟೀಸ್ ಎಲ್ಲ ನೋಡ್ತಾ ಇರ್ತಾರೆ ಜನ. ಸೊ ಅವ್ರು ಅಂದ್ಕೊಳ್ತಾರೆ ಪ್ಲಾಸ್ಟಿಕ್ ಸರ್ಜರಿ ಅಂದರೆ ಎಸ್ಥೆಟಿಕ್ ಸರ್ಜರಿ ಅಂದರೆ ಎರಡೂ ಒಂದೇ ಅಂತ ತಿಳ್ಕೊಳ್ತಾರೆ. ಬಟ್ ಖಂಡಿತವಾಗಿ ಅಲ್ಲ. ಬಟ್ ಎಸ್ಥೆಟಿಕ್ ಸರ್ಜರಿ ಅನ್ನೋದು ಪ್ಲಾಸ್ಟಿಕ್ ಸರ್ಜರಿ ಒಂದು ಪಾರ್ಟ್ ಆಗಿರ್ತದೆ. ಸೊ ಎಸ್ಥೆಟಿಕ್ ಸರ್ಜರಿ ಕೂಡ ತುಂಬ ಇಂಪಾರ್ಟೆಂಟ್ ಪಾರ್ಟ್ ಆಗಿರ್ತದೆ ಪ್ಲಾಸ್ಟಿಕ್ ಸರ್ಜರಿದು. ಈಗ ಕೂದಲಿನ ಟ್ರಾನ್ಸ್ಪ್ಲಾಂಟ್, ಹೇರ್ ಟ್ರಾನ್ಸ್ಪ್ಲಾಂಟ್, ಕೂದಲಿನ ಕಸಿ ಅಂತ ಹೇಳ್ತಾರೆ. ಸೊ ಇದರ ಬಗ್ಗೆ ಸ್ವಲ್ಪ ಹೇಳ್ಬೋದಾ? ಇದೊಂದು ಬಹಳಷ್ಟು ಒಂದು ಪ್ರಾಮುಖ್ಯವಾದ ಒಂದು ಟಾಪಿಕ್ ಆಗಿರ್ತದೆ. ಈಗ ಈ ಕೂದಲಿನ ಕಸಿ ಅಥವಾ ಹೇರ್ ಟ್ರಾನ್ಸ್ಪ್ಲಾಂಟ್ ಅಂತ ಹೇಳ್ತೇವೆ. ಇದರ ಉಪಯೋಗ ಅಂದರೆ ತಲೆಯಲ್ಲಿ ಈಗ ಬಾಲ್ಡ್ನೆಸ್ ಅಂದರೆ ಕೂದಲು ಇಲ್ಲದಿರುವವರು ಇರ್ಬೋದು, ಇವರಿಗೆ ಅದರ ಸದುಪಯೋಗ ಪಡ್ಕೋಬೋದು. ಇದರಲ್ಲಿ ಏನು ಮಾಡ್ತೀವಿ ಅಂದರೆ ಕೂದಲು ಅಂದರೆ ಎಲ್ಲಿ ಕಡಿಮೆ ಇದೆ ಅಥವಾ ಕಂಪ್ಲೀಟಾಗಿ ಹೋಗಿದೆ ಆ ಜಾಗಕ್ಕೆ ಕೂದಲು ಇರುವ ಕಡೆಯಿಂದ, ಅಂದರೆ ಹೆಚ್ಚಾಗಿ ತಲೆ ಹಿಂದಿನ ಭಾಗದಲ್ಲಿ ಕೂದಲು ಇರ್ತದೆ ಜನರಿಗೆ, ಮುಂದಿನ ಕಡೆಯಲ್ಲಿ ತಲೆ ಕೂದಲು ಹೆಚ್ಚಾಗಿ ಉದುರೋದಿರುತ್ತೆ. ಸೊ ಹಿಂದಿನ ಪಾರ್ಟಲ್ಲಿ ಏನಿದೆ ತಲೆ ಕೂದಲು, ಅಲ್ಲಿಂದ ತಲೆ ಕೂದಲನ್ನು ತೆಗೆದುಬಿಟ್ಟು ಆಮೇಲೆ ಎಲ್ಲಿ ಇಲ್ಲ ಅಲ್ಲಿಗೆ ನಾವು ಹಾಕ್ತೀವಿ. ಸೊ ಹಾಗೆ ಮತ್ತು ಈ ಹೇರ್ ಟ್ರಾನ್ಸ್ಪ್ಲಾಂಟ್ ಏನಿದೆ ಇದು ಒಂದು ದೊಡ್ಡ ಸರ್ಜರಿ ಆಗ್ತದೆ. ಆದರೆ ಪೇಷಂಟ್ ಇಲ್ಲಿ ಅರಿವಳಿಕೆಯನ್ನು ಕೊಡೋದಿಲ್ಲ. ಅಂದರೆ ಲೋಕಲ್ ಅನಸ್ತೇಷಿಯಾ ಅಂತ ಹೇಳ್ತೇವೆ. ಬರೀ ಎಲ್ಲಿಂದ ಆಪ್ರೇಷನ್ ಮಾಡ್ತೀವಿ ಆ ಜಾಗದಲ್ಲಿ ಮಾತ್ರ ನೋವಾಗದ ಥರ ಇಂಜೆಕ್ಷನ್ ಕೊಡ್ತೇವೆ. ಪೇಷಂಟನ್ನು ಅಂದರೆ ಅರಿವಳಿಕೆ ಕಂಪ್ಲೀಟಾಗಿ ಅನಸ್ತೇಷಿಯಾ ಕೊಡೋದಿಲ್ಲ. ಮತ್ತು ಪೇಷಂಟ್ ಸರ್ಜರಿ ಆದಮೇಲೆ ಪುನಃ ಮನೆಗೆ ಹೋಗ್ಬೋದು. ಅಂದರೆ ಮೇಜರ್ ಆದ ಸರ್ಜರಿ ಅಲ್ಲ, ಆದರೆ ಬಟ್ ಟೈಮ್ ತಗೊಳ್ತದೆ ಈ ಸರ್ಜರಿಗೆ. ಬಹಳ ನಾಜೂಕಾಗಿ ಮಾಡಬೇಕಂತಂತ ಸರ್ಜರಿ ಇದು. ಸೊ ಇದು ಹೇರ್ ಟ್ರಾನ್ಸ್ಪ್ಲಾಂಟ್ ಅಂದರೆ ಹೇಳಿ ಸರ್ಜರಿ ಮಾಡುವಾಗ ಇದು ಪರ್ಮನೆಂಟ್ ಸರ್ಜರಿ ಅಥವಾ ಪದೇ ಪದೇ ಮಾಡಬೇಕಾದಂತಹ ಸರ್ಜರಿಯಾ? ಹೇರ್ ಟ್ರಾನ್ಸ್ಪ್ಲಾಂಟ್ ಅನ್ನೋದು ಒಂದು ಪರ್ಮನೆಂಟ್ ಸರ್ಜರಿ ಆಗ್ತದೆ. ಓಕೆ. ಇದರಲ್ಲಿ ಪದೇ ಪದೇ ಮಾಡೋ ಅವಶ್ಯಕತೆ ಇಲ್ಲ. ಆದರೆ ಕೆಲವೊಂದು ಪ್ಲ್ಯಾನ್ ಮಾಡಬೇಕಾಗ್ತದೆ ಸರ್ಜರಿ ಮಾಡಬೇಕಾದ್ರೆ. ಈಗ ಸರ್ಜರಿ ಮಾಡಿದ ಕೂದಲು ಪರ್ಮನೆಂಟ್ ಆಗಿರ್ತದೆ. ಮಾಡಿದ ಮೇಲೆ ಅದರ ಹಿಂದಿನ ಪಾರ್ಟ್ ಇರ್ಬೋದು, ಆ ಕೂದಲು ಉದುರ್ಬೋದು. ಆಗ ಅಲ್ಲಿ ಸ್ವಲ್ಪ ಬಾಲ್ಡ್ನೆಸ್ ಬರ್ಬೋದು. ಅಲ್ಲಿಗೆ ಪುನಃ ಎರಡನೇ ಸಲ ಒಂದು ಆಪ್ರೇಷನ್ ಮಾಡಿ ಪುನಃ ಆ ಜಾಗಕ್ಕೆ ಕೂದಲನ್ನು ಕಸಿ ಮಾಡ್ಬೋದು. ಸೊ ಈಗ ಡಾಕ್ಟರ್, ಈಗ ಬಹಳಷ್ಟು ಜನ ನಮ್ಮ ಮೂಗಿನ ಆಪರೇಷನ್ ಕೂಡ ಎಲ್ಲ ಮಾಡ್ತಾರೆ ಅಂತ ಹೇಳ್ತಾರೆ, ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ ಮಾಡ್ತಾರೆ ಅಂತ ಹೇಳ್ತಾರೆ. ಸೊ ಮೋಸ್ಟ್ ಆಫ್ ದ ಟೈಮ್ ಹೀರೋಯಿನ್ಸ್ ಎಲ್ಲ ನಾವು ಕೇಳ್ಪಟ್ಟಿದ್ದೇವೆ. ಸೊ ಇದು ಡೇಂಜರಸ್ ಅಥವಾ ಏನು ಅಂತ ಹೇಳಿ ಇದರ ಬಗ್ಗೆ ಸ್ವಲ್ಪ ಹೇಳ್ಬೋದು? ಈ ಮೂಗಿನ ಸರ್ಜರಿ ಬಹಳಷ್ಟು ಜನ ಮಾಡಿಸ್ಕೊಳ್ತಾರೆ. ಇದರಲ್ಲಿ ಫಿಲ್ಮ್ ಸ್ಟಾರ್ಸ್ ಅಥವಾ ಶ್ರೀಮಂತರು ಅಂತಿಲ್ಲ, ಬಹಳಷ್ಟು ಜನ ಮಾಡಿಸ್ಕೊಳ್ತಾರೆ. ಯಾಕಂದರೆ ಮೂಗು ಒಂದು ಮುಖದ ಸೆಂಟ್ರ್ ಪಾರ್ಟ್ ಆಗಿರ್ತದೆ. ಅಂದರೆ ಅದರ ಅಂದಕ್ಕೆ ಬಹಳಷ್ಟು ಪ್ರಾಮುಖ್ಯತೆಯನ್ನು ಕೊಡ್ತೇವೆ. ಕೆಲವರಿಗೆ ಮೂಗು ಈ ಆಕ್ಸಿಡೆಂಟ್ ಆದವರಿಗೆ ಏನಾಗ್ತದೆ, ಓರೆ ಇರ್ತದೆ, ಅಥವಾ ಮೂಗಿನ ಎಲುಬು ತುಂಡಾದ ಮೇಲೆ ಅದಕ್ಕೆ ಏನಾದ್ರು ಟ್ರೀಟ್ಮೆಂಟ್ ತಗೊಂಡಿರೋದಿಲ್ಲ ಅವ್ರು ಕೂಡಲೇ. ಸೊ ಅದು ಅದರಷ್ಟಕ್ಕೆ ಹೀಲ್ ಆಗಬೇಕಾದ್ರೆ ಅದು ಓರೆ ಆಗಿರ್ತದೆ ಮೂಗು, ಅಥವಾ ಇದು ಅದನ್ನು ನೇರ ಮಾಡದಿರ್ಬೋದು, ಅಥವಾ ಕೆಲವರಿಗೆ ಉದ್ದದ ಮೂಗಿರ್ತದೆ, ಅಥವಾ ಕೆಲವರಿಗೆ ದೊಡ್ಡ ಮೂಗು ಈ ಥರ ಇರ್ತದೆ. ಅದನ್ನು ಚೆಂದ ಮಾಡಲಿಕ್ಕೆ ಈ ಥರ ಸರ್ಜರಿ ಮಾಡ್ಬೋದು. ಈ ಸರ್ಜರಿಯಿಂದಾಗಿ ಸೈಡ್ ಎಫೆಕ್ಟ್ ಏನಿಲ್ಲ, ಇದರ ಲಾಭಗಳಿವೆ ಅದರಷ್ಟೇ. ಈಗ ಕೆಲವೊಂದು ಸಲ ಏನಾಗ್ತದೆ, ಇವು ಆಕ್ಸಿಡೆಂಟ್ ಆದಮೇಲೆ ಮೂಗಿನ ಎಲುಬು ತುಂಡಾಗಿರ್ತದೆ, ಆಗ ಅದು ಒಂದು ಸೈಡಿಗೆ ಒಂದು ಕಡೆ ವಾಲಿರ್ತದೆ, ಆಗ ಉಸಿರಾಟ ಮಾಡಲಿಕ್ಕೆ ಆ ಕಡೆ ಕಷ್ಟ ಆಗುವ ಚಾನ್ಸ್ ಇದೆ. ಸೊ ಈ ಸರ್ಜರಿ ಮಾಡಿ ಅದನ್ನು ಪುನಃ ನಾರ್ಮಲ್ ಪೊಸಿಷನ್ ಅಂದರೆ ಮಧ್ಯಭಾಗಕ್ಕೆ ತಂದಾಗ ಉಸಿರಾಟದ ಪ್ರಾಬ್ಲಮ್ ಏನಿದೆ ಪೇಷಂಟ್ಗೆ ಅದು ಕಡಿಮೆ ಆಗ್ತದೆ, ಮತ್ತು ಆಕಾರವು ಕೂಡ ಇಂಪ್ರೂವ್ಮೆಂಟ್ ಆಗ್ತದೆ. ಮತ್ತು ಇನ್ನೊಂದು ಇದು ಲಾಭ ಏನು ಅಂತಂದರೆ, ಪೇಷಂಟ್ ಅಂದರೆ ಯಾರಿಗೆ ಯಾವ ಥರ ಬೇಕು ಆ ಥರ ಮಾಡಲು ಸಾಧ್ಯವಿದೆ ಸರ್ಜರಿಯನ್ನು.
ಎಸ್ ಡಾಕ್ಟರ್, ಈಗ ಅಂದರೆ ಪ್ಲಾಸ್ಟಿಕ್ ಸರ್ಜರಿಯಲ್ಲಿ ಮೂಗಿನ ಸರ್ಜರಿ ಹೇಗಿದೆ ಹಾಗೆ ಇಯರ್ ಇದು ಕೂಡ ಸರ್ಜರಿ ಇದೆ ಅಂತ ನಾನು ಕೇಳ್ಪಟ್ಟಿದ್ದೇನೆ. ಸೊ ಇದರ ಬಗ್ಗೆ ಏನಾದರೂ ಹೇಳ್ತೀರಾ ಅಂತ ಹೇಳಿ. ಈಗ ಮೂಗಿನ ತರವೇ ಒಂದು ಕಿವಿ ಕೂಡ ಅಂದ್ರೆ ಫೇಸಿನ ಒಂದು ಇಂಪಾರ್ಟೆಂಟ್ ಪಾರ್ಟ್. ಸ್ವಲ್ಪ ಅದು ಆ ಕಡೆ ಈ ಕಡೆ ಆದ್ರೂ ಒಂಥರ ಅಷ್ಟು ಚಂದ ಕಾಣಿಸುದಿಲ್ಲ. ಕೆಲವರಿಗೆ ನೀವು ನೋಡಿ ಕಿವಿ ಸ್ವಲ್ಪ ಎದುರುಗಡೆ ಇದ್ರೆ ಅದೊಂಥರ ದೊಡ್ಡ ಕಿವಿ ತರ ಕಾಣಿಸ್ತದೆ, ಅಥವಾ ಕೆಲವರಿಗೆ ಕಿವಿಯೇ ಇರುವುದಿಲ್ಲ, ಅಂದ್ರೆ ಹುಟ್ಟಿದಾಗ ಆನುವಂಶಿಕವಾಗಿ ಕಿವಿ ಇರುವುದಿಲ್ಲ. ಸೊ ಇದಕ್ಕೆ ಪರಿಹಾರ ಇದೆ, ಅಂದ್ರೆ ಕಿವಿಯ ಮೂಗಿನ ತರವೇ ಕಿವಿಯಲ್ಲೂ ಕೂಡ ಅದೇ ಸ್ಟ್ರಕ್ಚರ್ ಸರ್ಜರಿ ಆ ಥರ ಮಾಡ್ಬೋದು. ಅಂದರೆ ಕೆಲವರಿಗೆ ದೊಡ್ಡ ಕಿವಿ ಇದ್ದದನ್ನು ಪುನಃ ಸಣ್ಣ ಕಿವಿ, ಅಂದರೆ ಸಣ್ಣ ಎಷ್ಟು ಚಂದ ಕಾಣಲಿಕ್ಕೆ ಎಷ್ಟು ಸಣ್ಣದು ಬೇಕು ಅಷ್ಟು ಚಂದ ಮಾಡ್ಬೋದು, ಅಥವಾ ಮುಂದೆ ಇದೆ ಅಂದರೆ ಅದನ್ನು ಪುನಃ ಹಿಂದೆ ಮಾಡ್ಬೋದು. ಇನ್ನು ಹಾಗೆ ಬಹಳಷ್ಟು ಅಂದರೆ ಕಿವಿ ಇಲ್ಲದವರಿಗೆ ಕಿವಿಯನ್ನು ಪುನಃ ಮಾಡುವಂಥ ಸರ್ಜರಿಯೂ ಇದೆ. ಇದು ದೊಡ್ಡ ಸರ್ಜರಿ ಆಗ್ತದೆ ಸ್ವಲ್ಪ. ನಮ್ಮ ಎದೆ ಭಾಗದಿಂದ ಎಲುಬನ್ನು ತೆಗೆದು ಅದನ್ನು ಕಿವಿಯ ಶೇಪ್ ಕೊಡಬೇಕಾಗ್ತದೆ ಅದಕ್ಕೆ. ಮತ್ತೆ ಅದನ್ನು ಈ ಕಿವಿಯ ಹಿಂದೆ ಚರ್ಮದ ಕೆಳಗೆ ಇಟ್ಟು ಕಿವಿ ಬರುವ ಥರ ಮಾಡ್ಬೋದು. ಇದು ಅಂದರೆ 2, 3, 4 ಸರ್ಜರಿ ಎಲ್ಲ ಬೇಕಾಗ್ತದೆ, ಒಂದೇ ಸಲ ಆಗೋದಿಲ್ಲ. ಅದೇ ತರ ಇನ್ನೊಂದು ಕಿವಿಯ ಕೆಲವು ರಂಧ್ರ ಎಲ್ಲ ದೊಡ್ಡದಿರ್ತದೆ ಕೆಲವರಿಗೆ, ಹೋಲ್ಸ್. ಈಗ ಜಾಸ್ತಿ ವೆಯ್ಟ್ ಇರೋದು ಕೆಲವಾಗ ವಯಸ್ಸಾದ ಹೋಲ್ ದೊಡ್ಡದಾಗ್ತಾ ಹೋಗ್ತದೆ. ಅದನ್ನು ಕೂಡ ಸಣ್ಣದು ಮಾಡಿ ಪುನಃ ಅದು ಸ್ಟ್ರಾಂಗ್ ಅಂದ್ರೆ ನಾರ್ಮಲ್ ಮುಂಚೆ ಹೇಗಿತ್ತು ಸಣ್ಣಕ್ಕಿತ್ತು ಅದೇ ತರ ಮಾಡ್ಬೋದು ಕಿವಿಯ ಸರ್ಜರಿ ಕೂಡ. ಎಸ್ ಡಾಕ್ಟರ್, ನಾವು ಈಗ ಕಿವಿಯ ಆಕಾರವನ್ನ ಬದಲಿಸುವುದರ ಬಗ್ಗೆ ಮಾತಾಡ್ತಿದ್ವಿ, ಅಂದ್ರೆ ಪ್ಲಾಸ್ಟಿಕ್ ಸರ್ಜರಿ ಅಂಡರ್ ಅಲ್ಲಿ. ಸೊ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ನಮ್ಮ ವೀಕ್ಷಕರಿಗೆ. ಕಿವಿ ಅಂದ್ರೆ ಒಂದು ಇಂಪಾರ್ಟೆಂಟ್ ಅಂದ್ರೆ ಅಗತ್ಯವಾದ ಒಂದು ಪಾರ್ಟ್ ಆಗಿರ್ತದೆ. ಅದರದ್ದು ಒಂದು ಎಸ್ಥೆಟಿಕ್ ಪಾರ್ಟ್ ಅಂದ್ರೆ ಚಂದ ಕಾಣಿಸುವಂತ ಪಾರ್ಟ್ ಇದೆ, ಇನ್ನೊಂದು ಫಂಕ್ಷನಲ್ ಪಾರ್ಟ್ ಅಂತ ಹೇಳ್ತಾರೆ, ಅಂದ್ರೆ ಕಾರ್ಯ ಮಾಡುವಂತ ಪಾರ್ಟ್ ಅಂತ ಇದೆ. ಇದರಲ್ಲಿ ಕಾರ್ಯ ಮಾಡುವಂಥದ್ದು ಬಗ್ಗೆ ಪ್ಲಾಸ್ಟಿಕ್ ಸರ್ಜರಿಯಲ್ಲಿ ನಾವೇನು ಅಂದರೆ ಜಾಸ್ತಿ ಮಾಡೋದಿಲ್ಲ. ಬಟ್ ಎಸ್ಥೆಟಿಕ್ ಪಾರ್ಟ್ ಅಂತ ಹೇಳ್ತೀವಿ, ಅಂದರೆ ಹೊರಗಡೆ ಏನು ಕಾಣಿಸ್ತದೆ ಅದರ ಬಗ್ಗೆ ಭಾಳ ಒಂದು ಡೀಟೇಲ್ ಆಗಿ ಅಂದರೆ ಸರ್ಜರಿ ಇದೆ ಇದರ ಬಗ್ಗೆ. ಒಂದು ಕೆಲವರಿಗೆ ಕಿವಿ ಇರೋದಿಲ್ಲ ಹುಟ್ಟಿದಾಗಲೇ, ಅಂದರೆ ಕಂಪ್ಲೀಟಾಗಿ ಕಿವಿ ಇರೋದಿಲ್ಲ, ಬರೀ ಒಂದು ಹೋಲ್ ಮಾತ್ರ ಇರ್ತದೆ ಕಿವಿಯಲ್ಲಿ. ಸೊ ಇಂಥವರಿಗೆ ಪುನಃ ಒಂದು ಅಂದರೆ ನೋಡಲಿಕ್ಕೆ ಒಂದು ಚೆಂದ ಕಾಣುವಂಥ ಒಂದು ಕಿವಿಯನ್ನು ಮಾಡುವಂಥ, ಅಂದರೆ ನಾರ್ಮಲ್ ಥರನೇ ಆಲ್ಮೋಸ್ಟ್ ಅಂತ ಹೇಳ್ಬೋದು. ಅಂದರೆ ಮತ್ತೊಂದು ಸೈಡಲ್ಲಿ ಕೆಲವರಿಗೆ 2 ಕಡೆನೂ ಇರೋದಿಲ್ಲ, ಕೆಲವರಿಗೆ ಒಂದು ಕಡೆ ಇರ್ತದೆ ಇನ್ನೊಂದು ಕಡೆ ಇರೋದಿಲ್ಲ, ಆ ಥರ ಇರ್ತದೆ. ಸೊ ಎರಡಕ್ಕೂ ಸಹ ಸರ್ಜರಿ ಇದೆ. ಈಗ ಒಂದು ಕಡೆ ಇದೆ ಅಂದರೆ ಅದೇ ಒಂದು ಸೈಡಿನ ಕಿವಿ ಏನಿದೆ ಅದರ ಒಂದು ಅಚ್ಚನ್ನು ತೆಗಿತೇವೆ ನಾವು. ಅದೇ ಥರದ ಕಿವಿಯನ್ನು ಇನ್ನೊಂದು ಸೈಡಲ್ಲಿ ಮಾಡ್ತೇವೆ. ಇದು ಹೇಗೆ ಮಾಡ್ತೇವೆ ಅಂದರೆ ಇದರಲ್ಲಿ ನಮ್ಮ ಎದೆ ಭಾಗದಲ್ಲಿ ಅಸ್ಥಿಗಳಿದೆ, ಅಂದರೆ ಎಲುಬುಗಳಿವೆ. ಈ ಎಲುಬುಗಳು ಅಂದರೆ ಸ್ವಲ್ಪ ಸಾಫ್ಟ್ ಆಗಿರ್ತದೆ, ಅಂದರೆ ನಯವಾಗಿರ್ತದೆ. ಇದನ್ನು ನಮಗೆ ಬೇಕಾದ ಶೇಪ್ ಆಗಿ ಕಟ್ ಮಾಡ್ಬೋದು. ಸೊ ಆಪ್ರೇಷನ್ ಇದು 1, 2, 3 ಆಪ್ರೇಷನ್ ಬೇಕಾಗ್ತದೆ ಇಂಥ ಪೇಷಂಟ್ಗಳಿಗೆ. ಫಸ್ಟ್ ಆಪ್ರೇಷನಲ್ಲಿ ನಾವು ಎಲುಬನ್ನು ತೆಗೆದು ಬೇಕಾದ ಶೇಪ್ ಕೊಡ್ತೇವೆ. ಆ ಶೇಪ್ ಕೊಟ್ಟ ಎಲುಬು ಏನಿದೆ ಅದನ್ನು ಕಿವಿ ಇಲ್ಲದ ಜಾಗದಲ್ಲಿ ಇಡ್ತೇವೆ ನಾವು. ಅದು ಇನ್ನೊಂದು 4-5 ತಿಂಗಳಾದಮೇಲೆ ಅದಕ್ಕೆ ಸ್ವಲ್ಪ ರಕ್ತ ಸಂಚಾರ ಶುರು ಆಗ್ತದೆ. ಆಮೇಲೆ ಏನಾದ್ರು ಇನ್ಫೆಕ್ಷನ್ ಏನಾದ್ರು ಇದ್ದರೆ, ಕೆಲವೊಂದು ಸಲ ಇನ್ಫೆಕ್ಷನ್ ಆಗ್ತದೆ. ಇನ್ಫೆಕ್ಷನ್ ಇದ್ದರೆ ಸರ್ಜರಿ ಸ್ವಲ್ಪ ಲೇಟ್ ಆಗ್ತದೆ ಮತ್ತೆ, ಯಾಕೆಂದರೆ ಈ ಶೇಪ್ ಕೊಟ್ಟದ್ದು ಸ್ವಲ್ಪ ಹಾಳಾಗ್ತದೆ. ಇದ್ರೆ ಇಲ್ಲಾದರೆ ಒಂದು 6 ತಿಂಗಳಾದಮೇಲೆ 2ನೇ ಆಪ್ರೇಷನ್ ಮಾಡಿ ಕಿವಿಯನ್ನು ಫ್ಲ್ಯಾಟ್ ಆಗಿರ್ತದೆ ಫಸ್ಟಿಗೆ, ಅದು ಮೇಲೆ ಬಂದು ಸ್ವಲ್ಪ ಆಕಾರವನ್ನು ಕೊಡ್ತೇವೆ. ಕೆಲವೊಂದು ಸಲ ಇನ್ನೊಂದು ಸರ್ಜರಿ ಬೇಕಾಗ್ತದೆ, ಅಂದರೆ ಪೇಷಂಟ್ಗೆ ಅಂದರೆ ಇನ್ನೊಂದು ಕಡೆ ಇದು ಕಿವಿ ಏನಿದೆ ಆದರೆ ಹಾಗೆ ಇದು ಕಿವಿ ಬೇಕಂದ್ರೆ ಸ್ವಲ್ಪ ಚೇಂಜ್ ಮಾಡಲಿಕ್ಕೆ ಆಗ್ತದೆ. ಪೇಷಂಟ್ ಯಾವ ಥರ ಕೇಳ್ತಾರೆ ಆ ಥರ ಆಕಾರವನ್ನು ಚೇಂಜ್ ಮಾಡ್ಬೋದು. ಸೊ 2ನೇ ಸರ್ಜರಿ 3ನೇ ಸರ್ಜರಿ ಆ ಥರ ಬೇಕು. ಫೈನಲ್ ಟಚ್-ಅಪ್ ಕೊಡಲಿಕ್ಕೆ ಈ ಥರ ಸರ್ಜರಿ ಮಾಡಬೇಕಾಗ್ತದೆ. ಸೊ ಇದೊಂದು ಇಂಪಾರ್ಟೆಂಟ್ ಅಂದರೆ ಪಾರ್ಟ್ ಸರ್ಜರಿ ಇದೆ. ಇದು ಅಲ್ಲದೆ ಕೆಲವರಿಗೆ ಕಿವಿ ಇರ್ತದೆ ಬಟ್ ಅದೊಂಥರ ಶೇಪ್ ಸರಿ ಇರೋದಿಲ್ಲ, ಅಂದರೆ ಜಾಸ್ತಿ ಅಂದರೆ ಉದ್ದ ಕಿವಿ ಇರ್ತದೆ, ಕೆಲವರಿಗೆ ಮಡಚಿದಂತಂದ್ರೆ ಕಿವಿ ಇರ್ತದೆ. ಇದನ್ನು ಸ್ಟ್ರೈಟ್ ಮಾಡೋದಿರ್ಬೋದು, ಅಥವಾ ಉದ್ದ ಕಿವಿಯನ್ನು ಸಣ್ಣ ಮಾಡೋದಿರ್ಬೋದು, ಅಥವಾ ಕೆಲವರಿಗೆ ಇದು ಕಿವಿಯ ಇಯರ್ ಲಾಬ್ಯೂಲ್ ಅಂತ ಹೇಳ್ತೇವೆ, ಕೆಳಗಿನ ಪಾರ್ಟ್ ಅದು ಇರುವುದಿಲ್ಲ. ಸೊ ಅದನ್ನು ಕೂಡ ಮಾಡ್ಬೋದು. ಅಥವಾ ಕಿವಿಯ ರಂಧ್ರ ಏನಿದೆ ಅದು ದೊಡ್ಡದಿದ್ದರೆ ಅದನ್ನು ಸಣ್ಣ ಮಾಡುವಂಥದ್ದು. ಕೆಲವೊಂದ್ಸಲ ನಾರ್ಮಲ್ ಏನು ಮಾಡ್ತಾರೆ, ಫುಲ್ ಕಿವಿಯ ರಂಧ್ರವನ್ನು ಕಟ್ ಮಾಡಿ ಪುನಃ ಹೊಲಿಗೆ ಹಾಕ್ತಾರೆ. ಸೊ ಈ ಥರ ಮಾಡಿದರೆ ಅದು ವೀಕ್ ಆಗ್ತದೆ ಸ್ವಲ್ಪ. ಅದಕ್ಕೆ ಪ್ಲಾಸ್ಟಿಕ್ ಸರ್ಜರಿಯಲ್ಲಿ ಏನು ಪರಿಹಾರ ಇದೆ ಅಂದರೆ, ಈಗ ಇರುವ ಕಿವಿಯ ಇದು ರಂಧ್ರ ಏನಿದೆ ಅದನ್ನೇ ಸಣ್ಣ ಮಾಡೋದು. ಅದನ್ನು ಫುಲ್ ಕಟ್ ಮಾಡಲಿಕ್ಕಿಲ್ಲ, ಫುಲ್ ಕಟ್ ಮಾಡಿದ್ರೆ ಅದನ್ನೇ ಸಣ್ಣ ಮಾಡಿ ಸ್ಟ್ರೆಂತ್ ಕೊಡ್ತದೆ ಅದಕ್ಕೆ. ಪ್ಲಸ್ ನೋಡಲಿಕ್ಕೂ ಚೆಂದ ಆಗುತ್ತದೆ.
ಎಸ್ ಡಾಕ್ಟರ್, ಹಾಗೆ ಈಗ ಡಬಲ್ ಚಿನ್ ಅಂತ ಹೇಳ್ತಾರೆ. ಹೌದು. ಅಂದ್ರೆ ಈಗ ನಮ್ಮ ಗಲ್ಲದ ಭಾಗದಲ್ಲಿ ಎಲ್ಲ ಕೊಬ್ಬಿರುವಂತಹದ್ದು, ಸೊ ಇದನ್ನ ಸರಿಪಡಿಸ್ಲಿಕ್ಕೆ ಆಗ್ತದಾ ಅಂತ ಹೇಳಿ, ಅಥವಾ ಅದಕ್ಕೆ ಕೂಡ ಸರ್ಜರಿ ಏನಾದರೂ ಇದೆಯಾ? ಐ ಮೀನ್ ಪ್ಲಾಸ್ಟಿಕ್ ಸರ್ಜರಿಯಲ್ಲಿ. ಪ್ಲಾಸ್ಟಿಕ್ ಸರ್ಜರಿ ಖಂಡಿತವಾಗಿ ಒಂದು ಇದಕ್ಕೆ ಸೊಲ್ಯೂಷನ್ ಇದೆ ಅಂತ ಹೇಳ್ಬೋದು. Okay. ಈ ಡಬಲ್ ಚಿನ್ ಅಥವಾ ಗಲ್ಲದ ಭಾಗದಲ್ಲಿ ಜಾಸ್ತಿ ಕೊಬ್ಬಿರುವಂಥದ್ದು ಅಂದರೆ ಹೆಚ್ಚಿನಾಗಿ ಇದು ಕೆಲವೊಂದ್ಸಲ ಆನುವಂಶಿಕವಾಗಿರ್ತದೆ. ಫ್ಯಾಮಿಲಿಯಲ್ಲಿ ಇನ್ನೊಬ್ಬರಿಗೆ, ಅಮ್ಮನಿಗೆ ಇರ್ಬೋದು, ಅಜ್ಜಿಗೆ ಇರ್ಬೋದು, ಹೌದು, ಜೀನಲ್ಲಿ ಬರ್ಬೋದು, ಅಥವಾ ಕೆಲವು ಜನರಿಗೆ ಅದರಷ್ಟಕ್ಕೆ ಬರ್ಬೋದು, ಬೇರೆ ಫ್ಯಾಮಿಲಿಯಲ್ಲಿ ಇಲ್ಲದೇನು. ಇದರ ಹೆಚ್ಚಿನವರು ಅಂದರೆ ಇದರಲ್ಲಿ ನಾರ್ಮಲ್ ಆಗಿ ನಾವು ನೋಡ್ತೀವಿ, ಯಂಗ್ ಅಂದರೆ ಲೇಡೀಸಲ್ಲಿ ಇರ್ತದೆ ಈ ಥರ ಪ್ರಾಬ್ಲಮ್. ಪ್ಲಸ್ ಇವಂಥವರಿಗೆ ಸ್ವಲ್ಪ ಓವರಾಲ್ ಫ್ಯಾಟ್ ಕೂಡ ಜಾಸ್ತಿ ಇರ್ತದೆ, ಅಂದರೆ ಬಾಡಿನಲ್ಲಿ ಫ್ಯಾಟ್ ಜಾಸ್ತಿ ಇರ್ತದೆ. ಅದೇನಾಗ್ತದೆ ಅಂದರೆ ಈ ಗಲ್ಲದ ಭಾಗದಲ್ಲಿ ಒಂದು ಫ್ಯಾಟ್ ಏನಿದೆ ಅದು ನಾರ್ಮಲ್ ಡಯಟ್ ಮತ್ತು ಎಕ್ಸಸೈಸಲ್ಲಿ ಅಷ್ಟು ಸುಲಭದಲ್ಲಿ ಹೋಗೋದಿಲ್ಲ. ಪೇಷಂಟ್ ಎಷ್ಟು ಡಯಟ್ ಮತ್ತು ಎಕ್ಸಸೈಸ್ ಮಾಡಿದ್ರು ಅದು ಈ ಏರಿಯಾಕ್ಕೆ ಅಷ್ಟು ಇಫೆಕ್ಟ್ ಬರೋದಿಲ್ಲ. ಅವ್ರು ಮಾಡಿದ್ರು ಕೂಡ ಅದು ಜೋತು ಬಿದ್ದಾಗ ಕಾಣಿಸ್ತದೆ. ಸೊ ಇದಕ್ಕೇನು ಪರಿಹಾರ ಅಂದರೆ ಒಂದು ಎರಡು ಇದೆ. ಒಂದು ನಾನ್ ಸರ್ಜಿಕಲ್ ಅಂತ ಇದೆ, ಇನ್ನೊಂದು ಸರ್ಜಿಕಲ್ ಅಂತ ಇದೆ. ಈ ನಾನ್ ಸರ್ಜಿಕಲ್ ಅಂದರೆ ಒಂದು ಇಂಜೆಕ್ಷನ್ ಇರ್ತದೆ, ಅಂದರೆ ಒಂದು ಕೆಮಿಕಲ್ ಇರ್ತದೆ ಇಂಜೆಕ್ಷನ್. ಈ ಇಂಜೆಕ್ಷನ್ ಕೊಟ್ಟರೆ ಏನಾಗ್ತದೆ, ಆ ಫ್ಯಾಟ್ ಏನಿದೆ ಅದು ಕರಗ್ತದೆ. ಅಲ್ಲಿರೋ ಫ್ಯಾಟ್ ಕರಗಿ ಈ ಇಂಜೆಕ್ಷನ್ ಒಂದು 3-4 ಸಲ ತಗೊಳ್ಬೇಕು, ತಿಂಗಳು ತಗೊಳ್ಬೇಕಾಗ್ತದೆ. ನಿಧಾನವಾಗಿ ಫ್ಯಾಟ್ ಕರಗಿ ಅದು ಫ್ಲ್ಯಾಟ್ ಆಗ್ತದೆ. ಇದೊಂದು. ಆದರೆ ಇದರ ಸ್ವಲ್ಪ ಇದು ಖರ್ಚು ಸ್ವಲ್ಪ ಪೇಷಂಟ್ಗೆ ಜಾಸ್ತಿ ಆಗ್ತದೆ ಇಂಜೆಕ್ಷನ್ ಕೆಮಿಕಲ್ ಅಂದರೆ. ಕೆಲವೊಂದ್ಸಲ ಸ್ವಲ್ಪ ಸ್ಕಿನ್ ಕಪ್ಪಾಗೋ ಚಾನ್ಸ್ ಒಂದು ಇರ್ತದೆ ಇದಕ್ಕೆ. ಇದಲ್ಲದೆ ಸರ್ಜಿಕಲ್ ಪಾರ್ಟ್ ಅಂತೇನು ಹೇಳ್ತೀವಿ, ಆಪರೇಷನ್ ಮಾಡೋದು, ಇದೊಂದಿದೆ. ಇದಕ್ಕೆ ಲೈಪೋಸಕ್ಷನ್ ಸರ್ಜರಿ ಅಂತ ಹೇಳ್ತೇವೆ. ಇದರಲ್ಲಿರೋ ಅಂದರೆ ನಾವು ಸಣ್ಣವಾದೊಂದು ಟ್ಯೂಬ್ ಥರ ಯೂಸ್ ಮಾಡಿಕೊಂಡು ಗಲ್ಲದಲ್ಲಿರುವ ಇದು ಹೆಚ್ಚಿನ ಕೊಬ್ಬು ಏನಿದೆ ಅದನ್ನು ನಾವು ತೆಗಿತೇವೆ. ಸೊ ಅದು ತೆಗೆದಾದ್ಮೇಲೆ ಫ್ಲ್ಯಾಟ್ ಆಗ್ತದೆ. ಅದಾದಮೇಲೆ ಒಂದು ಹಾಕ್ಕೊಳ್ಳಿಕ್ಕೆ ಒಂದು ಬ್ಯಾಂಡೇಜ್ ಥರ ಇರುತ್ತೆ, ಅದೊಂದು 3-4 ಮಂತ್ಸ್ ಹಾಕಬೇಕಾಗ್ತದೆ. ಆಗ ಸ್ಕಿನ್ ಏನು ಲೂಸ್ ಆಗ್ತದೆ, ಫ್ಯಾಟ್ ಜಾಸ್ತಿ ತೆಗೆದ್ಮೇಲೆ ಲೂಸ್ ಆಗ್ತದೆ ಸ್ವಲ್ಪ, ಅದರಿಂದಾಗಿ ಟೈಟ್ ಆಗಿಬಿಡ್ತದೆ ಆಮೇಲೆ ನಿಮಗೆ ನಾರ್ಮಲ್ ಥರ ಕಾಣಿಸ್ತದೆ. ಇದು ರಿಸಲ್ಟ್ ಏನಿರ್ತದೆ ನಿಮಗೆ ಈ ಗಲ್ಲದ ಕೊಬ್ಬು ತೆಗೆದದ್ದು ನಾರ್ಮಲಿ ಲಾಂಗ್ ಅಂದರೆ ತುಂಬ ಕಾಲದಲ್ಲ ಇರ್ತದೆ. ಬಟ್ ಪೇಷಂಟ್ ಜಾಸ್ತಿ ಪುನಃ ವೆಯ್ಟ್ ಆಗ್ತಾ ಇದೆ ಅಂದರೆ ಫ್ಯಾಟ್ ಪುನಃ ಅಲ್ಲಿ ಬರುವ ಚಾನ್ಸ್ ಇರ್ತದೆ. ಸೊ ಪೇಷಂಟ್ಗೆ ಪುನಃ ಒಂದು ಲೈಫ್ ಸ್ಟೈಲ್ ಮಾಡಿಫಿಕೇಶನ್, ಅಂದರೆ ಡಯಟ್ ಎಕ್ಸಸೈಸ್ ಕಂಟಿನ್ಯೂ ಮಾಡಬೇಕಾಗ್ತದೆ, ಆ ವೆಯ್ಟ್ ಮೇಂಟೈನ್ ಮಾಡಬೇಕಾಗತ್ತೆ. ಇಲ್ಲಾಂದರೆ ಮರು ಸರ್ಜರಿ ಆಗತ್ತೆ, ಬರುವ ಚಾನ್ಸ್ ಇದೆ. ಸೊ ಈ ಸರ್ಜರಿಯಿಂದ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆಯಾ ಅಂತ ಹೇಳಿ, ಅಂದರೆ ಕೆಮಿಕಲ್ಸ್ ಎಲ್ಲ ಯೂಸ್ ಮಾಡಿ ಮಾಡುವಂಥದ್ದು ಅಂತ ನೀವು ಹೇಳಿದ್ರಿ. ಸೊ ಇದರಿಂದ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆಯಾ ಅಂತ ಹೇಳಿ? ಇದು ಕೆಮಿಕಲ್ ಅಂದರೆ ನಾನ್ ಸರ್ಜಿಕಲ್ ಪಾರ್ಟ್ ಆಗುತ್ತೆ. ಇದರಲ್ಲಿ ಸೈಡ್ ಎಫೆಕ್ಟ್ ನಾರ್ಮಲಿ ಏನಾಗೋದಿಲ್ಲ, ಎಕ್ಸ್ಪೀರಿಯನ್ಸ್ಡ್ ಪರ್ಸನ್ ಮಾಡಿದ್ರೆ ಏನು ಪ್ರಾಬ್ಲಮ್ ಆಗೋದಿಲ್ಲ. ಅಂದರೆ ಕೆಲವೊಂದು ಸಲ ಸ್ವಲ್ಪ ಚರ್ಮ ಕಪ್ಪಾಗುವ ಚಾನ್ಸ್ ಇರುತ್ತೆ, ಬಟ್ ಇದು ಪರ್ಮನೆಂಟ್ ಅಲ್ಲ, ಸ್ವಲ್ಪ ಟೈಮಲ್ಲಿ ಅದು ಕ್ಲಿಯರ್ ಆಗಿಬಿಡ್ತದೆ. ಇನ್ನು ಸರ್ಜಿಕಲ್ ಆಗಿ ಮಾಡಿದ್ರು ನಾರ್ಮಲಿ ಏನೂ ತೊಂದರೆ ಆಗೋದಿಲ್ಲ, ಬಹಳ ಮೈನರ್ ಪ್ರೊಸೀಜರ್. ಪೇಷಂಟಿಗೆ ಅರಿವಳಿಕೆ ಕೊಡದೆ ಬರೀ ಇಲ್ಲಿಗೆ ನೋವಾಗದಾಗ ಇಂಜೆಕ್ಷನ್ ಕೊಟ್ಟು ಮಾಡ್ಬೋದು ಇದನ್ನು. ಇದರಲ್ಲಿ ಯಾವುದೇ ಸೈಡ್ ಎಫೆಕ್ಟ್ ಇರೋದಿಲ್ಲ. ಎಸ್ ಡಾಕ್ಟರ್, ಹಾಗೆ ಈಗ ನಮ್ಮ ಮುಖದ ಮೇಲೆ ಏನಾದರೂ ಗಾಯಗಳಾಗಿದ್ವೆ ಅಥವಾ ಏನಾದರೂ ಆಕ್ಸಿಡೆಂಟ್ ಟೈಮಲ್ಲಿ ಏನಾದರೂ ಮುಖಕ್ಕೆ ಸ್ಕ್ರ್ಯಾಚಸ್ ಏನಾದರೂ ಆಗಿದ್ರೆ, ಸೊ ಇದಕ್ಕೆ ಏನಾದರೂ ಪ್ಲಾಸ್ಟಿಕ್ ಸರ್ಜರಿ ಮಾಡಿ ಸರಿ ಮಾಡಿದ್ದಾರೆ ಅಂತ ಹೇಳುವಂಥದ್ದು ಕೂಡ ನಾನು ಕೇಳಿದ್ದೇನೆ. ಸೊ ಇದರ ಬಗ್ಗೆ ಏನು ಹೇಳ್ತೀರಿ? ಈ ಮುಖದ ಸರ್ಜರಿ ಏನಿದೆ, ಗಾಯಗಳದ್ದು ತೆಗೆಯುವಂಥದ್ದು, ಇದು ಪ್ಲಾಸ್ಟಿಕ್ ಸರ್ಜರಿಯಲ್ಲಿ ನಾವು ಮಾಡ್ತೇವೆ ನಾರ್ಮಲಿ. ಈಗ ಕೆಲವೊಂದ್ಸಲ ಆಕ್ಸಿಡೆಂಟ್ ಆಗಿರ್ತದೆ ಪೇಷಂಟಿಗೆ, ಅವರು ಎಮರ್ಜೆನ್ಸಿಯಲ್ಲಿ ಎಲ್ಲಿ ಹೋಗಿ ಅದಕ್ಕೆ ಹೊಲಿಗೆ ಹಾಕಿಸಿರ್ತಾರೆ, ಸ್ಟಿಚ್ ಹಾಕಿಸಿರ್ತಾರೆ. ಬಟ್ ಅದು ಅದಕ್ಕೆ ಸಣ್ಣದಾದ ನಾಜೂಕಾದ ಒಂದು ಸ್ಟಿಚ್ ಅಥವಾ ಕರೆಕ್ಟ್ ಟೆಕ್ನಿಕ್ ಆಗಿ ಯೂಸ್ ಮಾಡದೆ ಸ್ಟಿಚ್ ಮಾಡಿದ್ರೆ ಗಾಯ ಉಳಿತದೆ, ಅಥವಾ ಜಾಸ್ತಿ ಪ್ರೆಷರಲ್ಲಿ ಟೈಟ್ ಮಾಡಿದ್ರು ಗಾಯ ಉಳಿತದೆ. ಸೊ ಇದನ್ನು ಪುನಃ ನಾವು ಸರಿಪಡಿಸ್ಬೋದು, ಅಂದರೆ ಪೇಷಂಟ್ಗೆ ಡೆಫಿನೆಟ್ಲಿ ಒಂದು ಇಂಪ್ರೂವ್ಮೆಂಟ್ ಕೊಡ್ಬೋದು ನಾವು ಸರ್ಜರಿಯಲ್ಲಿ. ಅಥವಾ ಈಗ ಹೇಗೆ ಗಾಯ ಕಾಣಿಸ್ತಾ ಇದೆ ಅದರಿಂದ ಡೆಫಿನೆಟ್ಲಿ ಒಂದು 80% ಇಂಪ್ರೂವ್ಮೆಂಟ್, ಅಥವಾ ಕೆಲವೊಂದ್ಸಲ 90% ಕೂಡ ಬರ್ಬೋದು ಇಂಪ್ರೂವ್ಮೆಂಟ್. ಸೊ ಇದರಲ್ಲಿ ಏನು ಮಾಡ್ತೇವೆ ಅಂದರೆ ನಾವು ಈಗೇನು ಗಾಯ ಇದೆ ಆ ಗಾಯವನ್ನು ಪುನಃ ನಾವು ಕಟ್ ಮಾಡಿ ತೆಗಿಬೇಕಾಗ್ತದೆ. ಸೊ ತೆಗೆದ ಮೇಲೆ ಬಹಳಷ್ಟು ಒಂದು ಜಾಗರೂಕತೆಯನ್ನು ವಹಿಸಿ ಅದನ್ನು ಪುನಃ ಒಂದು ಸ್ಟಿಚ್ ಹಾಕಬೇಕಾಗ್ತದೆ. ಅಂದರೆ ಇದರಲ್ಲಿ ಬಹಳ ನಾಜೂಕಾಗಿರೋ, ಅಂದರೆ ಕಡಿಮೆ ಸುತ್ತಳತೆಯ ಸ್ಟಿಚ್ಚನ್ನು ಯೂಸ್ ಮಾಡ್ತೇವೆ ನಾವು. ಇದನ್ನು ಹೊಲಿಗೆ ಹಾಕಿ ಆಮೇಲೆ ಇದು ಗಾಯ ಗುಣ ಆದ ಮೇಲೆ, ಸ್ಟಿಚ್ ಎಲ್ಲ ತೆಗೆದ ಮೇಲೆ ಮತ್ತೆ ಗಾಯ ಬಾರದಾಗ ಅಥವಾ ಇದನ್ನು ಕಡಿಮೆ ಆಗಲಿಕ್ಕೆ ಬೇರೆ ಟ್ರೀಟ್ಮೆಂಟ್ ಎಲ್ಲ ಕೊಡ್ತೇವೆ. ಕೆಲವೊಂದ್ಸಲ ಕೆಲವು ಆಯಿಂಟ್ಮೆಂಟ್ ಕೊಡ್ಬೋದು,
ಅಥವಾ ಕೆಲವೊಂದ್ಸಲ ಕೆಲವು ಇಂಜೆಕ್ಷನ್ ಇರ್ತದೆ, ಅಥವಾ ಸ್ವಲ್ಪ ಟೈಮ್ ಅಂದರೆ ಫುಲ್ ಗುಣ ಆದಮೇಲೆ ಲೇಸರ್ ಟ್ರೀಟ್ಮೆಂಟ್ ಕೂಡ ಕೊಡ್ತೇವೆ ನಾವು ಇದಕ್ಕೆ. ನಿಧಾನವಾಗಿ ಅಂದರೆ ಒಂದು 5-6 ತಿಂಗಳಾದ ಮೇಲೆ ಈ ಗಾಯ ಕಡಿಮೆ 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 ಆಗ್ತಾ ಬಂದು ಒಂದು ವರ್ಷ ಆಗ್ತದೆ ಒಂದು ಒಳ್ಳೆ ರಿಸಲ್ಟ್ ಬರಲಿಕ್ಕೆ ಪೇಷಂಟಿಗೆ ಒಂದು ವರ್ಷವಾಗ್ತದೆ. ಸೊ ಇದು ಕೂಡ ಮಾಡ್ಬೋದು. ಹಾಗೆ ಈ ಗಾಯದಲ್ಲಿ ಕೂಡ ಬೇರೆ ಬೇರೆ ಟೈಪ್ ಇರ್ತದೆ. ಕೆಲವೊಂದ್ಸಲ ಈ ಕಿವಿಯಲ್ಲೆಲ್ಲ ನೀವು ನೋಡಿರ್ತೀರ, ಇದು ಕಿವಿ ಪಿಯರ್ಸ್ ಅಂದರೆ ಕಿವಿಯ ಹೋಲ್ ಮಾಡಿರ್ತಾರೆ, ಆ ಜಾಗದಲ್ಲಿ ಒಂದು ಗಡ್ಡೆ ಥರ ಬಂದಿರ್ತದೆ ಕೆಲವರಿಗೆ. ಅಥವಾ ಕಿವಿಯ ಬೇರೆ ಮೇಲಿನ ಪಾರ್ಟಲ್ಲಿ ಒಂದು ಕಪ್ ಅಥವಾ ಬ್ರೌನಿಶ್ ಕಲರ್ ಗಡ್ಡೆ ಥರ ಇರ್ತದೆ, ಅದಕ್ಕೆ ಕೀಲಾಯ್ಡ್ ಅಂತ ಹೇಳ್ತಾರೆ. ಇದು ಕೆಲವೊಂದ್ಸಲ ಆನುವಂಶಿಕವಾಗಿ ಬರ್ತದೆ. ಕೆಲವೊಂದ್ಸಲ ಕೆಲವು ವ್ಯಕ್ತಿಗಳಿಗೆ ಗಾಯ ಗುಣ ಆಗೋದು ಸ್ವಲ್ಪ ಅಂದರೆ ಜಾಸ್ತಿ ಗುಣ ಆಗ್ತದೆ, ಲೆಕ್ಕಕ್ಕಿಂತ ಜಾಸ್ತಿ ಅಂದರೆ ಎಷ್ಟು ಬೇಕೋ ಅದಕ್ಕಿಂತ ಜಾಸ್ತಿ ಒಂದು ಗುಣ ಆಗುವ ಒಂದು ಇರ್ತದೆ ಶರೀರದಲ್ಲಿ ಇರ್ತದೆ. ಅದು ಯಾರಿಗೆ ಇರ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಇಂಥವ್ರಿಗೆ ಏನಾಗ್ತದೆ ಅಂತ ಕೀಲಾಯ್ಡ್ ಅಂದರೆ ಗಾಯ ಲೆಕ್ಕಕ್ಕಿಂತ ಜಾಸ್ತಿ ಗುಣ ಆದರೆ ದೊಡ್ಡದಾಗಿ ಗಡ್ಡೆ ಥರ ಕಾಣಿಸ್ತದೆ ಅದಕ್ಕೆ. ಸೊ ಇದನ್ನು ತೆಗೆದು ಸರಿ ಮಾಡುವಂಥದ್ದು ಪ್ಲಾಸ್ಟಿಕ್ ಸರ್ಜರಿಯಲ್ಲಿದೆ. ಅಥವಾ ಇನ್ನೊಂದು ಹೈಪರ್ಟ್ರೋಪಿಕ್ ಸ್ಕಾರ್ ಅಂತ ಹೇಳ್ತೇವೆ, ಅಂದರೆ ಇದು ಸ್ವಲ್ಪ ಗಡ್ಡೆ ಥರ ಆಗ್ತದೆ. ಇದು ಹೈಪರ್ಟ್ರೋಪಿಕ್ ಸ್ಕಾರ್ ಅನ್ನೋದು ಗಡ್ಡೆ ಥರ ಆಗೋದಿಲ್ಲ, ಬಟ್ ಗಾಯದ ಸೈಜ್ ದೊಡ್ಡದಿರ್ತದೆ. ಸೊ ಇದನ್ನು ಕೂಡ ಕಡಿಮೆ ಮಾಡುವಂಥದ್ದು ಅಥವಾ ನಾರ್ಮಲೈಸ್ ಮಾಡುವಂಥದ್ದು ಇದು ಕೂಡ ಮಾಡ್ಬೋದು ಪ್ಲಾಸ್ಟಿಕ್ ಸರ್ಜರಿಯಲ್ಲಿ. ಎಸ್ ಡಾಕ್ಟರ್, ಕಾರ್ಯಕ್ರಮಕ್ಕೆ ಬಂದು ಎಸ್ಥೆಟಿಕ್ ಸರ್ಜರಿ, ಅದರಲ್ಲೂ ಪ್ಲಾಸ್ಟಿಕ್ ಸರ್ಜರಿಯಲ್ಲಿ ಎಸ್ಥೆಟಿಕ್ ಸರ್ಜರಿಯ ಬಗ್ಗೆ ತುಂಬ ಹೆಚ್ಚಿನ ಮಾಹಿತಿಯನ್ನು ನಮಗೆ ನೀಡಿದ್ರಿ. ಕಾರ್ಯಕ್ರಮಕ್ಕೆ ಬಂದದಕ್ಕೆ ತುಂಬ ಧನ್ಯವಾದಗಳು ಡಾಕ್ಟರ್. ಧನ್ಯವಾದಗಳು. ನೋಡಿದ್ರಲ್ವಾ ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ನಿರಂತರ ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ V4 ನ್ಯೂಸ್. ಇದು ಮುನ್ನುಡಿ ಮುನ್ನಡೆಗಾಗಿ.